ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಮೆಕಾಯ್ ದಿ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ನಾನು ನಿಮ್ಮ ವಿಜೆ ನಮಿತಾ. ಅಂಡ್ ವೀಕ್ಷಕರೇ, ಟಿವಿ ನೋಡ್ತಾ ನೋಡ್ತಾ ಊಟ ಮಾಡಿದ್ರೆ ತಿಂದ ಅನ್ನ ಮೈಗೆ ಹತ್ತಲ್ಲ ಅನ್ನೋ ಮಾತಿದೆ. ಇದು ಸೈಂಟಿಫಿಕಲಿ ಕರೆಕ್ಟು. ಆದ್ರೆ ಟಿವಿ ನೋಡ್ತಾ ನೋಡ್ತಾ ಅಡುಗೆ ಮಾಡೋದನ್ನ ಕಲ್ತ್ರೆ ಅದು ದಿ ಬೆಸ್ಟ್. ಇವತ್ತು ನಮಗೂ ನಿಮಗೂ ಒಂದು ಹೊಸ ಅಡುಗೆನ ಹೇಳ್ಕೊಡಕ್ಕೆ ನಮ್ಮ ಅತಿಥಿಯಾಗಿ ನಮ್ಮ ಅಡುಗೆ ಮನೇಲಿದ್ದಾರೆ ವೀಣಾ ವಿಜಯ್ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದ್ದೇವೆ. ಓಕೆ, ಸೊ ಇವತ್ತು ನಮ್ಮ ಅಡುಗೆ ಮನೆಗೆ ಬಂದಿದ್ದೀರಾ. ಆ್ಯಂಡ್ ವೀಕ್ಷಕರು ಒಂದು ಅಡುಗೆ ಹೇಳ್ಕೊಡ್ತಾ ಇದ್ರ, ಅದು ಯಾವ ಅಡುಗೆ ಅಂತ ಬೇಕೀಗ? ಈಗ ಒಂದು ಸಮ್ಮರ್ ಸೀಸನ್ ಅಲ್ಲ, ಓಕೆ, ಹಾಗಾಗಿ ನಾನೊಂದು ಜ್ಯೂಸ್ ಮಾಡಿ ಕೊಡ್ತೇವೆ. ಸಮ್ಮರ್ ಸೀಸನ್ಗಾಗಿ ಜ್ಯೂಸ್. ಸೊ ಸಮ್ಮರ್ ಸೀಸನ್ಗೆ ಅಪೋಸಿಟ್ ಆಗಿ ಕೂಲ್ ಡ್ರಿಂಕ್ಸ್ ಅಲ್ವಾ? ಸೊ ಯಾವಾಗ್ಲೂ ಹಾಗೇನಲ್ವಾ, ಅಪೋಸಿಟ್ ಅಟ್ರಾಕ್ಟ್ಸ್ ಅಂತ ಹೇಳ್ತಾರೆ. ಸೊ ಸಮ್ಮರಿಗೆ ಏನಾದ್ರು ಕೂಲ್ ಬೇಕು. ಸೊ ಈಗ ವಿಂಟರ್ ಸೀಸನ್ಗೆ ಏನಾದ್ರು ಬಂದ್ರೆ ಬಿಸಿ ಬಿಸಿಯಾಗಿ ಬಜ್ಜಿ ಅಥವಾ ಬಿಸಿ ಬಿಸಿ ಏನಾದ್ರು ತಿಂಡಿ ಬೇಕು. ಸೊ ಕೂಲ್ ಜ್ಯೂಸ್ ನಮ್ಮ ಕಿಚನ್ ಅಲ್ಲಿ ತಯಾರಾಗುತ್ತೆ. ಬನ್ನಿ ಮೇಡಮ್. ಸೊ ಎಸ್ ಮೇಡಮ್, ಈಗ ಕೂಲ್ ಆಗಿ ಜ್ಯೂಸ್ ತಯಾರು ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ. ಕೂಲ್ ಆಗಿ ಯಾವ ಜ್ಯೂಸ್ ತಯಾರು ಮಾಡ್ಕೊಡ್ತಾ ಇದ್ದೀರಾ? ವಾಟರ್ ಮೆಲನ್. ವಾಟರ್ ಮೆಲನ್. ಸೊ ಕೂಲ್ ಅಂತ ಹೇಳಿದ ಕೂಡಲೇ ಅದು ವಾಟರ್ ಮೆಲನ್ ಅಲ್ವಾ, ಫಸ್ಟಿಗೆ ತಲೆಗೆ ಹೊಲಿಯುವಂಥದ್ದು. ಸೊ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಏನ್ ಬೇಕೀಗ ನಿಮ್ಗೆ? ಮಿಕ್ಸಿ ಜಾರ್ ಕೊಡಿ. ಇದು ಮೆಕಾಯ್ ಅವರ ಮಿಕ್ಸಿ ಜಾರ್. ಅಂಡ್ ಪ್ರತಿ ಒಂದು ನಾವು ಹ್ಯಾಂಡಲ್ ಮಾಡಬೇಕು ಅಂತ ಆದ್ರೂ ಕೂಡ ಅದಕ್ಕೊಂದು ಸಿಸ್ಟಮ್ ಅಂತ ಇದೆ. ಸೊ ದಟ್ ಸಿಸ್ಟಮ್ಯಾಟಿಕ್ ಆಗಿ ಹ್ಯಾಂಡಲ್ ಮಾಡಿದಾಗ ಏನೇ ಅವಘಡ ಆಗೋದು ತಪ್ಪುತ್ತೆ ಅಲ್ವಾ? ಎಸ್. ಸೊ ಈಗ ಇದಕ್ಕೆ ವಾಟರ್ ಮೆಲನ್ ಹಾಕ್ತೇನೆ. ಓಕೆ, ಓಕೆ. ಸೊ ಇದು ಹಾಕ್ಬೇಕು ಅಂತಾದ್ರೆ ಸೀಡ್ಲೆಸ್ ಆಗಬೇಕು ಅಂತದೇನಿಲ್ಲ, ಸೀಡ್ ಇದ್ದು ಕೂಡ ಹಾಕ್ಬೋದು. ಓಕೆ. ಎಷ್ಟು ವಾಟರ್ ಮೆಲನ್ ತಗೊಂಡಿದ್ದೀರಾ ಮ್ಯಾಮ್ ಈಗ ನೀವು? ಈಗ ಒಂದು 1/4 kg ಇರ್ಬೋದು. 1/4 kg. ಅದು ತೊಂದರೆ ಇಲ್ಲ, ಎಷ್ಟು ಬೇಕಾದ್ರೆ ಹಾಕ್ಬೋದು. ವಾಟರ್ ಮೆಲನ್ ಹಾಕಿದಷ್ಟು ಚೆನ್ನಾಗಿರುತ್ತೆ. ಹೌದು. ಈಗ ಏಲಕ್ಕಿ ಹಾಕ್ತಾ ಇದ್ದೇನೆ. ಏಲಕ್ಕಿ, ಓಕೆ. ಅಂದ್ರೆ ಸಿಪ್ಪೆ ತೆಗ್ದೇ ಹಾಕ್ತೇನೆ. ಫೈನ್. ಈಗ ಸ್ವಲ್ಪ ಹಾಲು ಹಾಕುವ. ಓಕೆ. ಹೆಚ್ಚಾಗಿ ನಾವು ನಾರ್ಮಲ್ ಆಗಿ ವಾಟರ್ ಮೆಲನ್ ಜ್ಯೂಸ್ ಮಾಡಬೇಕು ಅಂತಾದ್ರೆ ಹಾಲು ಹಾಕಲ್ಲ ಅಲ್ವಾ? ಹೌದೌದು. ಆದ್ರೆ ಇದು ಶೇಕ್. ಓಕೆ. ವಾಟರ್ ಮೆಲನ್ ಶೇಕ್ ಮಾಡ್ತಾ ಇದ್ದೀರಾ. ಫೈನ್. ಸ್ವಲ್ಪ ಶುಗರ್ ಹಾಕ್ತೇನೆ. ಓಕೆ. ದೆನ್ ಬ್ಲೆಂಡ್ ಮಾಡಿ. ಇನ್ನು ಬ್ಲೆಂಡ್ ಮಾಡೋದು. ಓಕೆ. ಆ್ಯಂಡ್ ಈ ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡೋದಂತ ಹೇಳಿದ ಕೂಡಲೇ ತುಂಬಾನೇ ಖುಷಿ. ಬಿಕಾಸ್ ಈ ನಾವು ಅರ್ಜೆಂಟಲ್ಲಿ ಮಾಡಬೇಕು ಅಂತ ಆದ್ರೆ ಏನೆಲ್ಲ ಅವಘಡ ಆಗುತ್ತೆ, ಅದು ಇದರಲ್ಲಿ ಇರೋದೇ ಇಲ್ಲ. ಬಿಕಾಸ್ ಎಲ್ಲದಕ್ಕೊಂದು ಸಿಸ್ಟಮ್ ಅಂತ ಇದೆ ಅಲ್ವಾ? ಆ್ಯಂಡ್ ಈಗ ಪರ್ಫೆಕ್ಟ್ ಆಗಿ ಇಲ್ಲಿ ಕೂರಿಸ್ಬೇಕು ಇದನ್ನ. ಓಕೆ. ಎಸ್. ಓಕೆ ಅಲ್ಲ? ಇನ್ನು ಅದಕ್ಕೆ ಉಳಿದದ್ದು ಹಾಲು ಕೂಡ ಹಾಕ್ತೇನೆ. ಸೊ ಫಸ್ಟಿಗೆ ಒಂಚೂರು ಹಾಕಿ ಆಮೇಲೆ ಯಾವುದಾದ್ರೂ ಮಿಕ್ಸ್ ಮಾಡ್ತಾ ಇದ್ದೀರಾ? ಓಕೆ. ಈ ಟೈಮಲ್ಲಿ ಶುಗರ್ ಬೇಕಾದ್ರೆ ನಿಮಗೆ ನೋಡಬಹುದು, ಓಕೆ, ಬೇಕಾದ್ರೆ ಹಾಕ್ಬೋದು. ಹಾಕ್ಬೋದು.
ಸೊ ಇದನ್ನ ಮತ್ತೀಗ ಗ್ರೈಂಡ್ ಮಾಡ್ಬೇಕಾ? ಪರ್ಫೆಕ್ಟ್ಲಿ ಬ್ಲೆಂಡೆಡ್ ಆಗಿದ್ದೆಲ್ಲ ರೆಡಿ. ಓಕೆ, ಈಗ ಸರ್ವಿಂಗ್ ಬೌಲ್ಗೆ ಹಾಕ್ತೀನಿ. ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೀರಾ? ಓಕೆ, ನೋಡ್ಲಿಕ್ಕೂ ಚೆನ್ನಾಗಿ ಕಲರ್ ಕೂಡ ಚೆನ್ನಾಗಿ ಕಾಣ್ತಾ ಇದೆ. ಅಂಡ್ ವಾಟರ್ ಮೆಲನ್ ಕಲರ್ ಜೊತೆಗೆ ವೈಟ್ ಹೌದು, ಹಾಲು ಯಾವಾಗ ಮಿಕ್ಸ್ ಆಗುತ್ತೋ ಚೆನ್ನಾಗಿ ಕಾಣ್ತಾ ಇದೆ. ತುಂಬಾ ಟೇಸ್ಟಿ. ಓಕೆ, ಈಗ ಅದಕ್ಕೆ ಕಸ್ಕಸ್ ಹಾಕ್ತೇನೆ. ಇದು ಸೆಕೆ ಟೈಮಲ್ಲಿ ಒಳ್ಳೇದಲ್ಲ. ಓಕೆ, ಸೊ ಇನ್ನಷ್ಟು ತಂಪು ಮಾಡ್ತಾ ಇದ್ದೀರಾ. ಆಲ್ರೆಡಿ ವಾಟರ್ ಮೆಲನ್ ತಂಪು, ಇನ್ನಷ್ಟು ತಂಪನ್ನ ಆಡ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಕೂಲ್ ಮೈಂಡ್ ಅಲ್ಲಿ ಕುಡಿದ್ರೆ ನಮ್ಮ ಕೂಲ್ನೆಸ್ ಕೂಡ ಆಡ್ ಆಗುತ್ತೆ ಇದಕ್ಕೆ. ಓಕೆ, ಈಗ ಬಾಳೆಹಣ್ಣು, ಓಕೆ, ಯಾವ್ದು ಬೇಕಾದ್ರೆ ಫ್ರೂಟ್ಸ್ ಆಡ್ ಮಾಡಬಹುದು. ಓಕೆ, ಸೊ ಇದು ನೀವು ಗ್ರೈಂಡ್ ಮಾಡ್ತಾ ಇಲ್ಲ, ತಿನ್ನುವಾಗ ಹಾಗೇನೆ ಸಿಗ್ಬೇಕು ಅಲ್ವಾ? ಓಕೆ, ಒಂದು ಸ್ಪೂನ್ ಕೊಡಿ. ಇದು ಯಾಕೋ ಮೇಡಮ್ ಕಲರ್ ತುಂಬಾ ಇಷ್ಟ ಆಯ್ತು ನಂಗೆ. ಈ ಕಲರ್ಗೆ ಬಿದ್ದೋಗ್ತಾ ಇದ್ದೀನಿ ಈಗ, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಬಾದಾಮ್, ಪಿಸ್ತಾ, ಕ್ಯಾಶ್ಯೂ ಎಲ್ಲ ಹಾಕ್ಬೋದು ಇದಕ್ಕೆ. ಪಿಸ್ತಾ ಕಲರ್, ಆಮೇಲೆ ಈ ಕಲರ್ ಸ್ವಲ್ಪ ಕ್ಲಾಸಿಕ್ ಕಲರ್ಸ್. ಅಂಡ್ ಇದೀಗ ವಾಟರ್ ಮೆಲನ್ ಜ್ಯೂಸ್ ಅಂತ ಗೊತ್ತಾಗ್ತಿಲ್ಲ ತಕ್ಷಣ ನೋಡಿದ್ರೆ. ಆಲ್ಮೋಸ್ಟ್ ಕ್ಯಾರೆಟ್ ಜ್ಯೂಸ್ ಕೂಡ ಇದೇ ಕಲರ್ ಬರುತ್ತಲ್ವಾ? ಸೇಮ್ ಕಲರ್. ಸೊ ಬನಾನಾ ಮತ್ತೆ ಲಾಸ್ಟಿಗೆ ಕಸ್ಕಸ್ ಹಾಕಿ. ಹೌದು, ಕಲರ್ ವಾಟರ್ ಮೆಲನ್ ಜ್ಯೂಸ್. ಸರ್ವ್ ಮಾಡುವಲ್ಲ? ಸರ್ವ್ ಮಾಡೋದಾ? ಓಕೆ, ಸರ್ವಿಂಗ್ ಗ್ಲಾಸ್. ಸಂಜೆ ಹೊತ್ತಿಗೆ ಟಯರ್ಡ್ ಆಗಿ ಬರಬೇಕು ಅಂತಾದ್ರೆ ಇಂತಹ ಜ್ಯೂಸ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಹೌದು, ನೀವೆಲ್ಲ ಕಾಲೇಜಿಂದ ಬರುವಾಗ, ಕಾಲೇಜಿಂದ ಬರ್ಬೇಕಾದ್ರೆ ಅಥವಾ ದೊಡ್ಡವರು ವರ್ಕ್ ಇಂದ ಬರ್ಬೇಕು ಅಂತಾದ್ರೆ ಹೌದು, ಯಾವಾಗ್ಲೂ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆ, ಸೊ ಈಗ ಜ್ಯೂಸ್ ರೆಡಿ ಆಗಿದೆ. ಇನ್ನೇನಿದು ಗಾರ್ನಿಶಿಂಗ್ ಇದರಲ್ಲಿ ನಾವು ಗಾರ್ನಿಶ್ ಮಾಡೋದು. ಓಕೆ, ವಾಟರ್ ಮೆಲನ್ ಜ್ಯೂಸ್ ನ ವಾಟರ್ ಮೆಲನ್ ಅಲ್ಲಿ ಗಾರ್ನಿಶ್ ಮಾಡೋದು. ಓಕೆ, ದಟ್ಸ್ ಬ್ಯೂಟಿಫುಲ್. ಇದಕ್ಕೆ ಹೇಳೋದು ಅಡಿಗೆ ಮಾಡೋದು ಕ್ರಿಯೇಟಿವ್ ಆಗಿರ್ತಾರಂತ ಅಲ್ವಾ? ಹೌದು, ಎಸ್. ಓಕೆ, ರೆಡಿ. ಸೊ ರೆಡಿ ಆಗಿದೆ ನಮ್ಮ ವಾಟರ್ ಮೆಲನ್ ಮಿಲ್ಕ್ ಶೇಕ್. ಓಕೆ, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ವಾಟರ್ ಮೆಲನ್ ಮಿಲ್ಕ್ ಶೇಕ್ ಅಂತೂ ಕೂಲ್ ಆಗಿ ನನ್ನ ಕೈಯಲ್ಲಿ ರೆಡಿ ಇದೆ. ಸೊ ಕೂಲ್ ಆಗಿರುವಂತಹ ಈ ವಾಟರ್ ಮೆಲನ್ ಮಿಲ್ಕ್ ಶೇಕ್ ನ ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ವಾಟರ್ ಮೆಲನ್ ಮಿಲ್ಕ್ ಶೇಕ್ ತಯಾರಿಸೋ ವಿಧಾನ. ಮೊದಲಿಗೆ ಕಲ್ಲಂಗಡಿ ಹೋಳುಗಳಿಗೆ ಏಲಕ್ಕಿ, ಸ್ವಲ್ಪ ಹಾಲು, ಸಕ್ಕರೆ ಹಾಕಿ ಬ್ಲೆಂಡ್ ಮಾಡಿಕೊಳ್ಳಿ. ನಂತರ ನೆನೆಸಿದ ಕಾಮಕಸ್ತೂರಿ, ಬಾಳೆಹಣ್ಣಿನ ಚೂರುಗಳನ್ನು ಹಾಕಿ ಬೆರೆಸಿಕೊಳ್ಳಿ. ಆನಂತರ ಚಿಲ್ ಮಾಡಿ ಸರ್ವ್ ಮಾಡಿ ವಾಟರ್ ಮೆಲನ್ ಮಿಲ್ಕ್ ಶೇಕ್. ಸೊ ಕೂಲ್ ಆಗಿ ವಾಟರ್ ಮೆಲನ್ ಜ್ಯೂಸ್ ಅಂತೂ ರೆಡಿ ಆಯ್ತು. ಸೊ ಸಮ್ಮರ್ ಸೀಸನ್ಗೆ ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಯ್ತು. ಬಟ್ ವಿಂಟರ್ ಸೀಸನ್ಗೆ ಏನಾದ್ರು ಬಿಸಿ ಬಿಸಿಯಾಗಿ ಮಾಡ್ಕೊಡ್ತಾರಾ? ಮ್ಯಾಮ್ ಹತ್ರ ಕೇಳೋಣ. ಆದ್ರೆ ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ ಸ್ಟೋರ್ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್, ಹಾಗೇನೆ ಜೌಳಿ ಮಳಿಗೆಗೆಂದೇ ಹೆಸರುವಾಸಿಯಾಗಿರುವಂತಹ ಸತ್ಯನಾಥ್ ಸ್ಟೋರ್ಸ್ ಅಂಡ್ ಮೆಕಾಯ್ ದಿ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ವೀಕ್ಷಕರೇ, ಒಂದು ಜ್ಯೂಸ್ ರೆಡಿ ಆಗಿದೆ. ಸೊ ನೆಕ್ಸ್ಟ್ ಐಟಮ್ ಏನು? ಟೈಮ್ ವೇಸ್ಟ್ ಮಾಡೋದು ಬೇಡ, ಮ್ಯಾಮ್ ಹತ್ರನೇ ಕೇಳೋಣ. ಎಸ್ ಮ್ಯಾಮ್, ಒಂದು ಈಗ ಕೂಲ್ ಜ್ಯೂಸ್ ರೆಡಿ ಮಾಡಿದ್ರಿ. ಸೊ ಸಮ್ಮರ್ ಸೀಸನ್ಗಂತೂ ಜ್ಯೂಸ್ ರೆಡಿ ಆಯ್ತು. ವಿಂಟರ್ ಸೀಸನ್ಗೆ ಏನಾದ್ರು ಮಾಡ್ತಾ ಇದ್ದೀರಾ? ವಿಂಟರ್ ಸೀಸನ್ ಅಲ್ಲ, ಡೈಲಿ ವಿಂಟರ್ ಆಗಲಿ, ಸಮ್ಮರ್ ಆಗಲಿ, ರೈನಿ ಆಗಲಿ, ಯಾವುದೋ ಟೈಮಲ್ಲಿ ಈವ್ನಿಂಗ್ ಸ್ನ್ಯಾಕ್ ಆಗಲಿ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಲಿ. ಏನಪ್ಪ ಅದು? ಅದು ಅಂದ್ರೆ ರೈಸಲ್ಲಿ ನೆಯ್ಪತ್ತಲ್ ಅಂತ ಹೇಳುದು. ಓಕೆ, ಕೇರಳ ನೆಯ್ಪತ್ತಲ್. ಇದು ಕೇರಳ ಡಿಶ್? ಹೌದು. ಹೆಸರು ನೋಡುವಾಗಲೇ ಗೊತ್ತಾಗುತ್ತೆ ಇದು ಕೇರಳ ಡಿಶ್ ಅಂತ. ಓಕೆ, ಸೊ ಸ್ಟಾರ್ಟ್ ಮಾಡೋದೀಗ. ನೆಯ್ಪತ್ತಲ್ ಸ್ಟಾರ್ಟ್ ಮಾಡೋಣ. ಹೇಗ್ ಮಾಡೋದು?
ಇದು ರೆಡಿಮೇಡ್ ಎಲ್ಲ ಶಾಪಲ್ಲಿ ಸಿಗ್ತದೆ. ರೈಸ್ ಪತ್ತಿರಿ, ಕೆಲವು ಕಂಪನಿದು ಪುಡಿ ಸಿಗ್ತದೆ, ಅರಿಪೊಡಿ ಅಂತ, ಪತ್ತಿರಿ ಪೊಡಿ. ಅದರಲ್ಲಿ ಪುಟ್ಟದ ಪುಡಿ ಉಂಟು, ಪತ್ತಿರಿ ಪೊಡಿ ಬೇರೆ ಉಂಟು. ಅಂದ್ರೆ ಪುಟ್ಟ ಅಂದ್ರೆ ತರಿತರಿಯಾಗಿ ರವಾ ಟೈಪ್ ಹುಡಿ ಮಾಡಿದ್ದು, ಪತ್ತಿರಿ ಪೊಡಿ ನೈಸ್ ಆಗಿ ಹುಡಿ ಮಾಡಿದ್ದು. ಇದು ವ್ಯತ್ಯಾಸ ಗೊತ್ತಾದ್ರೆ ನಿಮ್ಗೆ ಪುಟ್ಟು ಮಾಡ್ಲಿಕ್ಕೆ ಪತ್ತಿರಿ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ಪುಟ್ಟಗೆ ಸ್ವಲ್ಪ ರಫ್ ಆಗಿರುತ್ತೆ, ಇದಕ್ಕೆ ಸ್ವಲ್ಪ ನೈಸ್ ಆಗಿರುತ್ತೆ. ಓಕೆ, ಇದು ಎರಡೂ ಕೂಡ ಮಿಕ್ಸ್ ಮಾಡಿ ಮಾಡಬಹುದು, ಸಿಂಗಲ್ ಆಗಿ ಸಹ ಮಾಡಬಹುದು. ಓಕೆ, ಈಗ ನೀವೀಗ ನೈಸ್ ಇರೋದು ನೈಸ್ ಪತ್ತಿರಿ ಮಾಡೋದು. ಸೊ ನೈಸ್ ಆಗಿ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಸ್ಟಾರ್ಟ್ ಮಾಡಿ. ಸೊ ನಾನು ಆಲ್ರೆಡಿ ಎಲ್ಲ ರೆಡಿ ಮಾಡಿ ತಂದಿದ್ದೇನೆ. ಓಕೆ, ಸ್ವಲ್ಪ ಹುಡಿ ಎಲ್ಲ ಸ್ವಲ್ಪ ಟೈಮ್ ಅಲ್ಲಿ ಇಡಬೇಕು, ಅದಕ್ಕೆ ಮನೆಯಲ್ಲಿ ರೆಡಿ ಮಾಡಿ ತಂದಿದ್ದೀರಾ. ನಾನು ಇದು ಹಿಟ್ಟು ಹೇಗೆ ಮಾಡುದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆ, ಸೊ ಈಗ ಸ್ಟಾರ್ಟಿಂಗ್ಗೆ ಫಸ್ಟ್ 2 ಕಪ್ ನೀರು ಬಾಯ್ಲ್ ಮಾಡ್ಬೇಕಾ? ಓಕೆ, ಸೊ 2 ಕಪ್ ನೀರು ಬೇಕು ಇದಕ್ಕೆ. ಸೊ ಇದು ಮೆಷರ್ಮೆಂಟ್ ಪ್ರಕಾರ ಹಾಕ್ತೀರಾ? ಹೌದು. ಓಕೆ, ಸೊ ಯಾವ ಬೌಲ್ ಅಲ್ಲಿ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀರಾ ಅದೇ ಬೌಲ್ ಅಲ್ಲಿ ಮೆಷರ್ಮೆಂಟ್ ಬೇಕು. ಓಕೆ, ಇದೀಗ ಚೆನ್ನಾಗಿ ಕುದಿ ಬರ್ಬೇಕು ಅಲ್ವಾ? ಹೌದೌದು. ಸೊ ಕುದಿ ಬಾರದಿದ್ರೆ ವ್ಯತ್ಯಾಸ ಆಗುತ್ತೆ. ಅದು ಯಾವ್ದಕ್ಕೆ ವ್ಯತ್ಯಾಸ ಆಗುತ್ತೆ ಮ್ಯಾಮ್? ನೀವು ಬೇಯೋ ರೀತಿ ವ್ಯತ್ಯಾಸ ಆಗುತ್ತಾ ಅಥವಾ ನೀವು ಕಟ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತಾ? ಉಂಡೆ ಕಟ್ಲಿಕ್ಕೆ ಬೇಯುವ ರೀತಿ ವ್ಯತ್ಯಾಸ ಆಗುತ್ತೆ. ಉಂಡೆ ಕಟ್ಟಕ್ಕೆ ಏನು ವ್ಯತ್ಯಾಸ ಆಗಲ್ವಾ? ಅದು ಹುಡಿ ಸರಿಯಾಗಲಿಲ್ಲ ಆದ್ರೆ ಉಂಡೆ ಕಟ್ಲಿಕ್ಕೆ ಆಗುದಿಲ್ಲ, ಆಗಲ್ಲ. ದೋಸೆ ಹಿಟ್ಟು ತರ ಆಗುತ್ತೆ. ಸೊ ಅದು ಕರೆಕ್ಟ್ ಬೆಂದ್ರೆ ಮಾತ್ರ ನಿಮಗೆ ಕರೆಕ್ಟ್ ಆಗಿ ಉಂಡೆ ಬರುತ್ತೆ ಅಂತ. ಪುಟ್ಟು ತಿಂದಿದ್ದೀರಾ ನೀವು? ಪುಟ್ಟು ಒಂದ್ಸಲ ತಿಂದ ನೆನಪು. ತೆಂಗಿನ ತುರಿ ಎಲ್ಲ ಹಾಕಿ ಮಾಡ್ತಾರ ಒಂದು ಒದ್ದಾಗಿರೋ ಪಾತ್ರೆ, ಅದೇ ತಾನೇ ಪುಟ್ಟು. ಚೆನ್ನಾಗಿರುತ್ತೆ ಅದು ಆಕ್ಚುಲಿ ಅಲ್ವಾ? ಹಿಂಗೆ ಇಡ್ಲಿ ಒಂದು ರೀತಿ ಆದ್ರೆ ಅದು ಇನ್ನೊಂದೇ ರೀತಿ, ನೋಡಕ್ ಮಾತ್ರ ಇಡ್ಲಿ ತರನೇ ಕಾಣುತ್ತೆ. ಅದು ಶೇಪ್ ಬೇರೆ, ಅದು ಕೂಡ ನೋಡಕ್ ಇಡ್ಲಿ ತರ ಕಾಣಲ್ವಾ? ನಾನು ಯಾವಾಗ್ಲೂ ತಿಂದೇನಪ್ಪು, ಕರೆಕ್ಟ್ ಆಗಿ ಗೊತ್ತಿಲ್ಲ. ನೋಡಂದ್ರೆ ಹುಡಿ ಅಲ್ಲ, ಹುಡಿ. ಬಟ್ ಔಟ್ ಸೈಡ್ ಅಂದ್ರೆ ನೀವು ಹೇಳೋದು ಮೂಡೆ ಟೈಪ್ ಆಗಿರ್ಬಹುದಲ್ಲ, ಅದು ಆ ರೀತಿ ಇತ್ತು, ಒಂಥರ ಗ್ಲಾಸ್ ಟೈಪ್ ರೀತಿ ಇತ್ತು. ಸೊ ನಂಗೆ ಇಡ್ಲಿ ತರನೇ ಕಂಡಿತು, ಮತ್ತೆ ಯಾವಾಗ್ಲೂ ತಿಂದ ನೆನಪು. ಈಗ ತೆಂಗಿನ ಶೆಲ್ ಶೇಪ್ ಅಲ್ಲಿ ಸಹ ಬರ್ತದೆ. ತೆಂಗಿನ ಶೇಪ್ ಅಲ್ಲಿ ಅಂದ್ರೆ ತೆಂಗಿನದು ನಾವು ಶೆಲ್ ಬರ್ತದಲ್ಲ, ತಿಪ್ಪಿ, ಅದರಲ್ಲಿ ಸಹ ಮಾಡಬಹುದು. ಅದೇ ಶೇಪ್ ಅಲ್ಲಿ ಈಗ ಸ್ಟೀಲ್ ಮತ್ತೆ ಅಲ್ಯೂಮಿನಿಯಂದು ಚಿರಟ ಪುಟ್ಟು ಅಂತ ಹೇಳುದು, ಈಗ ಅದು ಸಹ ಸಿಗ್ತದೆ. ಈಗ ಅದು ಸ್ಟೀಲ್ ಮತ್ತೆ ಅಲ್ಯೂಮಿನಿಯಂ ಇದು ಉದ್ದಕ್ಕಿರೋ ಪಾತ್ರೆ, ಅದು ಓಲ್ಡ್ ಸ್ಟೈಲ್. ಈಗ ನ್ಯೂ ಜನರೇಷನ್ ಗೆಲ್ಲ ಹೊಸ ಸ್ಟೈಲ್. ಸೊ ಇದು ಕೇರಳದಲ್ಲಿ ಹೆಚ್ಚಾಗಿ ಮಾಡ್ತಾರೆ, ಈ ಕಡೆ ಸ್ವಲ್ಪ ಕಮ್ಮಿ. ಅಂದ್ರೆ ಈ ಸೈಡ್ ಅಲ್ಲಿ ಸಹ ಈಗ ಎಲ್ಲರಿಗೆ ಪುಟ್ಟು ಇದೆಲ್ಲ ಈಗ ಸ್ವಲ್ಪ ಅವೇರ್ ಆಗಿದ್ದಾರೆ, ಮತ್ತೆ ಯೂಟ್ಯೂಬ್ ಅಂತ ಅನ್ನೋದು ಸೊ ನೋಡ್ಕೊಂಡ್ ಮಾಡ್ತಾರೆ. ಸೊ ಇದೀಗ ಕುದಿ ಬರ್ತಾ ಇದೆ. ಓಕೆ, ಸೊ ಎಸ್ ಮ್ಯಾಮ್, ಕುದಿತಾ ಬಂತಲ್ಲ ಈಗ? ಓಕೆ, ಸೊ ಇದನ್ನ ಅಕ್ಕಿ ಹಿಟ್ಟನ್ನ ಇನ್ನೊಂದು ಬೌಲಿಗೆ ಹಾಕ್ತಾ ಇದ್ದೀರಾ? ಓಕೆ, ಸೊ ಇದಕ್ಕೇನು ನೀರು ಆಡ್ ಮಾಡೋದಲ್ವಾ? ಈಗ ಡೈರೆಕ್ಟ್ ಅದಕ್ಕೆ ಸಹ ಹಾಕ್ಬಹುದು. ತುಂಬಾ ಹುಡಿ ಇದ್ರೆ ಡೈರೆಕ್ಟ್ ಅದಕ್ಕೆ ಹಾಕ್ಬಹುದು. ಓಕೆ, ನಾನು ಸ್ವಲ್ಪ ಹುಡಿ ತೆಗೆದಿಡ್ತೇನೆ ಲಾಟ್ಲಿಕ್ಕೆ. ಓಕೆ, ಉಪ್ಪು ಹಾಕ್ತೇನೆ. ಓಕೆ, ಇದಕ್ಕೆ ಜೀರಿಗೆ ಹಾಕ್ಬಹುದು. ಓಕೆ, ನಾವು ಈಗ ಮಟನ್ಗೆಲ್ಲ ಹಾಕ್ತಿರಲ್ಲ ಸೋಂಪು, ಅದು ಸಹ ಹಾಕ್ಬಹುದು. ನಾವು ಸಾಂಬಾರ್ಗೆ ಹಾಕ್ತಿರಲ್ಲ ಸಾದಾ ಜೀರಿಗೆ, ಅದು ಸಹ ಹಾಕ್ಬಹುದು. ಆದ್ರೆ ನಾನು ಈಗ ಇದ್ರಲ್ಲಿ ರೆಡಿ ಮಾಡಿ ತಂದಿದ್ದೇನೆ, ಅದಕ್ಕೋಸ್ಕರ ಇದಕ್ಕೆ ಹಾಕ್ಲಿಲ್ಲ. ಇದು ಸಣ್ಣ ಈರುಳ್ಳಿ. ಓಕೆ, ಈರುಳ್ಳಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡು, ಇದು ಬೇಕೇ ಬೇಕು, ಇದು ತುಂಬಾ ಟೇಸ್ಟ್ ಆಗ್ತದೆ. ಓಕೆ, ಸ್ವಲ್ಪ ಫ್ಲೇವರ್ ಕೊಡುತ್ತೆ. ಹೌದು. ಓಕೆ, ಸೊ ಗ್ಯಾಸ್ ಆಫ್ ಮಾಡ್ತೇನೆ. ಈಗ ನೀರು ಸೇರಿಸ್ತಾ ಹೋಗುವ, ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕು. ಹಾಕ್ತಾ ಹಾಕ್ತಾ ಕಲ್ಸ್ಕೊಡ್ತಾ ಇರ್ಬೇಕು. ಹೌದೌದು. ಅಕ್ಕಿನ ಮನೆಯಲ್ಲೇ ಹುಡಿ ಮಾಡ್ಕೊಂಡು ಮಾಡ್ಬೋದು ಅಲ್ವಾ? ಮಾಡ್ಬಹುದು. ನೈಸ್ ಫಿಲ್ಟರ್ ಎಲ್ಲ ತುಂಬಾ ನೈಸ್ ಆಗ್ಬೇಕು. ಆಮೇಲೆ ನೈಸ್ ಹಾಕಿದ ಮೇಲೆ ನಾವೀಗ ಮಲಯಾಳಿಸ್ ಆದ್ರೆ ಪುಟ್ಟಿಗೆಲ್ಲ ರೆಡಿ ಮಾಡ್ತೇವೆ, ಅದಕ್ಕಿಂತ ಡಬಲ್ ಪ್ರೋಸೆಸ್ ಫ್ರೈ ಮಾಡ್ಲಿಕ್ಕೆ ಉಂಟು. ಓಕೆ, ಸೊ ಅದು ನಾವು ಮನೇಲಿ ಮಾಡ್ಬೇಕು ಅಂತಂದ್ರೆ ಈ ಗ್ರೈಂಡ್ ಮಾಡೋ ಪ್ರೊಸೀಜರ್ ಎಲ್ಲ ಕರೆಕ್ಟ್ ಆಗಿರ್ಬೇಕು, ಮಿಕ್ಸಿ ಒಂದು ಕರೆಕ್ಟ್ ಬೇಕು. ನಾವು ಮೆಕ್ಕಾಯ್ ಎಲ್ಲ ಯೂಸ್ ಮಾಡಿದ್ರೆ ಆರಾಮ್ಸೆ ಮಾಡ್ಕೋಬಹುದು ಅಲ್ವಾ? ಆದ್ರೆ ಅದರ ಪ್ರೊಸೀಜರ್ ಗೊತ್ತಿರ್ಬೇಕು, ಇಲ್ಲಾದ್ರೆ ಕಷ್ಟ ಆಗುತ್ತೆ. ಓಕೆ,
ಅಂಡ್ ಸ್ವಲ್ಪ ಆಯಿಲ್ ಹಾಕಿ. ಓಕೆ, ಆಯಿಲ್ ಬೇಕಾ ಈಗ? ಸ್ವಲ್ಪ. ಎಸ್, ನಮ್ಮ ಕಿಚನ್ ಕ್ವೀನ್, ಇಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ವಿತ್ ವಿಟಮಿನ್ ಎ ಅಂಡ್ ಡಿ ಅಂಡ್ ಇ. ಸ್ವಲ್ಪ ಸ್ಪೂನಿಗೆ ಹಾಕದ ಈಗ? ಸಾಕು ಸಾಕು ಸಾಕಾಗುತ್ತಲ್ಲ. ಇದನ್ನು ಕಳಿಸಿ ಒಂದು ಹಾಫ್ ಅನ್ ಅವರ್. ಓಕೆ, ಸೊ ಇನ್ನು ಕೈ ಹಾಕ್ಬೋದು ಈಗ ಸ್ವಲ್ಪ ಆರ್ತಾ ಬಂತು. ಓಕೆ, ಒಂದು ಹಾಫ್ ಅನ್ ಅವರ್ ಇಡಬೇಕು, ಸ್ವಲ್ಪ ಸಾಫ್ಟ್ ಎಲ್ಲ ಆಗಲಿಕ್ಕೆ. ಓಕೆ, ಸೊ ಹಾಫ್ ಅನ್ ಅವರ್ ಇದನ್ನ ಹಾಗೆ ಇಡಬೇಕಾಗುತ್ತೆ. ಸೊ ಆದ ಕಾರಣ ನೀವು ಈಗಾಗಲೇ ರೆಡಿ ಮಾಡಿಕೊಂಡು ಬಂದದ್ದು. ಈಗ ತೊಂದರೆ ಇಲ್ಲ, ತುಂಬಾ ಸಾಫ್ಟ್ ಆಗಿ ಬರುತ್ತೆ ಅಲ್ವಾ? ಓಕೆ, ಇದರಲ್ಲಿ ಇದು ಮಾತ್ರ ಅಲ್ಲ, ಪುಂಡಿ ಮಾಡಬಹುದು. ಇದು ಸೈಡ್ಗೆ ಇಡೋಣ. ಅಂಡ್ ನಾನು ಆಲ್ರೆಡಿ ರೆಡಿ ಮಾಡಿ ತಂದ ತೋರಿಸ್ತೇನೆ. ಸೊ ಇದು ಕೂಡ ಮ್ಯಾಮ್ ಕೈಯಿಂದ ರೆಡಿ ಮೇಡ್. ಓಕೆ, ಹೌದು. ಎಸ್, ನೆಕ್ಸ್ಟ್ ಫಸ್ಟ್ ಬಾಣಲೆಗೆ ಆಯಿಲ್ ಹಾಕಿಡಿ. ಬಾಣಲೆಗೆ ಆಯಿಲ್ ಹಾಕಿ ಇಡಬೇಕಾ? ಓಕೆ, ಸೊ ಈಗ ಆಯಿಲ್ ಇಡಬೇಕಲ್ಲ ಇದಕ್ಕೆ? ಇಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಷ್ಟು ಹಾಕ್ಬೇಕೀಗ? ಸಾಕಲ್ವಾ? ಸಾಕು ಸಾಕು. ಓಕೆ, ಆಯಿಲ್ ಬಿಸಿ ಆಗೋದು ಟೈಮಲ್ಲಿ ನಾವು ಹಿಟ್ಟು ರೆಡಿ ಮಾಡುವ. ಓಕೆ, ಸೊ ಇದಕ್ಕೆ ಪ್ಲಾಸ್ಟಿಕ್ ಕವರ್ ಇಲ್ಲದೆ ನಾವು ಮಾಡಿದ್ರೆ ಅಂದ್ಕೊಳ್ಳುತ್ತಾ? ಇಲ್ಲ, ತೊಂದರೆ ಇಲ್ಲ, ನಿಮಗೆ ಎಕ್ಸ್ಪೀರಿಯನ್ಸ್ ತರ ಮಾಡ್ಬೋದು. ಅದು ಓಕೆ, ಚಪಾತಿ ಲಾಟು ಇದು ಉಂಟಲ್ಲ, ಪ್ರೆಸ್ ಉಂಟಲ್ಲ, ಅದರಲ್ಲಿ ಮೆಲ್ಲ ಪ್ರೆಸ್ ಮಾಡಿದ್ರು ಸಹ ಓಕೆ ಸರಿ ಆಗ್ತದೆ. ಇನ್ನು ಒಂದು ವೇಳೆ ಕರೆಕ್ಟ್ ರೌಂಡ್ ಆಗಲಿಲ್ಲ ಆದ್ರೆ ಪ್ಲೇಟ್ ಏನಾದ್ರೂ ಇಟ್ಕೊಂಡು ರೌಂಡ್ ಮಾಡಬಹುದು. ನಾವು ಅಚ್ಚು ಏನಾದ್ರೂ ಯೂಸ್ ಮಾಡ್ಕೋಬಹುದು. ಓಕೆ, ತುಂಬಾ ದಪ್ಪಗೆ ಲಟ್ಟಿಸ್ತಾ ಇದ್ದೀರಾ ಮೇಡಮ್? ಸ್ವಲ್ಪ ದಪ್ಪ ಬೇಕು. ಓಕೆ, ಸೊ ಇಷ್ಟು ದಪ್ಪಕ್ಕಿದು ಲಟ್ಟಿಸ್ಕೋಬೇಕು. ಹೌದೌದು. ಸೊ ದಪ್ಪಕ್ಕೆ ಲಟ್ಟಿಸಿದ್ರೆ ಬೇಯಕ್ಕೆ ಈಗ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇಲ್ಲ ಇಲ್ಲ ಇಲ್ಲ, ಆಗ್ತದೆ, ಆಗುತ್ತೆ. ಸೊ ಎಣ್ಣೆ ಸ್ವಲ್ಪ ಬಿಸಿ ಆದ ಕೊಟ್ಟು ಹೌದೌದು. ಈಗ ಇದಕ್ಕೆ ಇನ್ನು ಏನಾದ್ರು ಆಡ್ ಮಾಡಕ್ಕಿದೆಯಾ? ಇಲ್ಲ ಇಲ್ಲ ಇಲ್ಲ. ಸೊ ದಟ್ ನಾವು ತಿನ್ಬೇಕು ಅಂತ ಆದ್ರೆ ಏನಾದ್ರು ಸಾಂಬಾರ್ ಜೊತೆ ತಿಂದ್ರೆ? ಸಾಂಬಾರ್, ಫಿಶ್ ಕರಿ, ಮಟನ್ ಕರಿ, ಚಿಕನ್ ಕರಿ, ಎನಿಥಿಂಗ್ ಇಸ್ ಫೈನ್. ಓಕೆ, ಸೊ ಇಲ್ಲಾಂದ್ರೆ ನಾವು ನಾರ್ಮಲ್ ಆಗಿ ಕೆಲವೊಂದು ರೊಟ್ಟಿಗೆ ಅದರಲ್ಲೇ ಎಲ್ಲ ಮಸಾಲಾಸ್ ಹಾಕಿ ಮಾಡ್ತೀವಿ. ಇಲ್ಲ, ಎಕ್ಸ್ಟ್ರಾ ಕರಿ. ಓಕೆ, ಸೊ ಇದೀಗ ಹಾಗಾದ್ರೆ ಫೈನಲ್ ಸ್ಟೆಪ್ ಡೀಪ್ ಫ್ರೈ ಆದ ನಂತರ ಆಯ್ತು. ಓಕೆ, ಹಾಗಾದ್ರೆ ಇದಕ್ಕೆ ಫ್ಲೇವರ್ ಬರೋದು ನೀವು ಏನ್ ಈರುಳ್ಳಿ ಆಡ್ ಮಾಡಿದೀರಾ, ಏನ್ ಸೋಂಪು ಆಡ್ ಮಾಡಿದೀರಾ, ಅದೇ ಇದಕ್ಕೆ ಟೇಸ್ಟ್ ಆಡ್ ಮಾಡುತ್ತೆ ಅಕ್ಕಿ ಜೊತೆ. ಟೇಸ್ಟ್ ಆಗ್ತದೆ. ಗ್ರೇವಿ ಇದ್ರೆ ಮತ್ತೆ ಸಹ ಒಳ್ಳೆದಾಗ್ತದೆ. ನಿಮಗೆ ನೋಡುವಾಗ ಕರೆಕ್ಟ್ ರೌಂಡ್ ಬರ್ಬೇಕಂದ್ರೆ ಏನಾದ್ರೂ ಮುಚ್ಚಳ ಇಟ್ಕೊಂಡು ಅದನ್ನ ಅಚ್ಚು ಒತ್ತಿ ತೆಗಿಬಹುದು. ಸೊ ದಟ್ ಆಗ ನೀಟಾಗಿ ಕಾಣುತ್ತೆ ಕೂಡ. ಓಕೆ, ಹಾಕ್ತೇನೆ. ಓಕೆ, ಸ್ವಲ್ಪ ಹಾಕುವಾಗ ಸ್ವಲ್ಪ ಜಾಗ್ರತೆಯಲ್ಲಿ ಹಾಕ್ಬೇಕು. ಓಕೆ, ಸ್ವಲ್ಪ ನೋಡಿ ಗುಳ್ಳೆ ಬರ್ತಾ ಉಂಟು. ಅಂಡ್ ವೈಟ್ ರೊಟ್ಟಿ ನೋಡಕ್ಕೆ ವೈಟ್ ಪೂರಿ ನೀವು ರೊಟ್ಟಿ ತರ ತಟ್ಟಿಸ್ಕೊಂಡು ನನ್ನ ಬಾಯಲ್ಲಿ ರೊಟ್ಟಿ ಅಂತಾನೆ ಬಂತು ನೋಡಿ. ಓಕೆ, ಸೊ ಈ ರೀತಿ ಉಬ್ಬೇಕು ಅಲ್ವಾ? ಹೌದು. ಸೊ ಪೂರಿ ಯಾವಾಗ್ಲೂ ಉಬ್ಬಿದ್ರೇನೆ ಚೆನ್ನಾಗಿರುತ್ತೆ ಅಂಡ್ ಬಿಸಿ ಬಿಸಿಯಾಗಿ ತಿನ್ನಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಇದು ವೆಜಿಟೇಬಲ್ ಕುರ್ಮಾ, ಸ್ಟ್ಯೂ ಎಲ್ಲ ಉಂಟಲ್ಲ, ಎಲ್ಲದರಲ್ಲಿ ಕಾಂಬಿನೇಷನ್ ಸೂಟಬಲ್ ಆಗ್ತದೆ. ಆಲ್ಮೋಸ್ಟ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಸ್ವಲ್ಪ ಒಂದು ಮರೂನ್ ಕಲರ್ ಬರಬೇಕು. ಓಕೆ, ಸೊ ಮೆರೂನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತೀರಾ? ಆಗ ಫುಲ್ ರೆಡಿ ಆಗಿದೆ. ಓಕೆ, ಒಳಗಡೆ ಎಲ್ಲ ಬೆಂದು. ಪರ್ಫೆಕ್ಟ್. ಸೊ ಮಾರ್ನಿಂಗ್ ಗಿಂತಲೂ ಈವ್ನಿಂಗ್ ಬೆಟರ್ ಆಗಿರುತ್ತೆ. ಇನ್ನು ಎಲ್ಲ ಟೈಮಲ್ಲಿ ಆಗುತ್ತೆ ಅದು. ಓಕೆ, ಸೊ ಆಲ್ ಟೈಮ್ ಅಪ್ಲಿಕೇಬಲ್. ಹೌದು. ನೆಯ್ ಪತ್ತಲ್. ಓಕೆ, ಅದೇ ನೀವು ಸನ್ ಪ್ರೀಮಿಯಂ ಯಾವಾಗ ಯೂಸ್ ಮಾಡ್ತೀರಾ ಅಷ್ಟು ಆಯಿಲ್ ಬಗ್ಗೆ ಕಾನ್ಶಿಯಸ್ ಆಗಬೇಕು ಅಂತ ಏನಿಲ್ಲ. ಸೊ ದಟ್ ಬಿಕಾಸ್ ಹೆಲ್ತಿಗೆ ಅಷ್ಟು ಎಫೆಕ್ಟ್ ಆಗಲ್ಲ ಅಲ್ವಾ? ತುಂಬ ಫ್ರೀಯಾಗಿ ಮಾಡಿದರೆ ನಮಗೆ ತುಂಬ ಇಂಟ್ರೆಸ್ಟ್ ಬರ್ತದೆ ಅಲ್ವಾ? ಆರಾಮ್ಸೆ ಕೂಲ್ ಮೈಂಡೆಡ್ ಆಗಿ ಮಾಡಿದ್ರೆ ಅಡಿಗೆಲಿ ಯಾವುದು ಗಡಿಬಿಡಿನೂ ಆಗಲ್ಲ ಅಂಡ್ ಆರಾಮ್ಸೆ ಮಾಡ್ಕೋಬಹುದು ಪ್ಯಾಷನ್ ಇಟ್ಟು. ಯಾವಾಗ ಗಡಿಬಿಡಿ ಮಾಡ್ತಾ ಹೋಗ್ತೀವಿ ಏನಾದ್ರೂ ಒಂದು ಪ್ರಾಬ್ಲಮ್ ಆಗುತ್ತೆ. ಆಯ್ತಲ್ಲ? ಆಯ್ತು. ಓಕೆ, ಆಲ್ಮೋಸ್ಟ್ ಲೈಟ್ ಬ್ರೌನಿ ಟರ್ನ್ ಆಗಿದೆ ಅಲ್ವಾ? ಎಸ್. ಸೊ ಇನ್ನು ರೈಸ್ ಪತ್ತಲ್ ರೆಡಿ ಆಗಿದೆ. ಇಲ್ಲಿ ನಾಟಿ ಕೋಳಿ ಪದಾರ್ಥ ರೆಡಿ ಇದೆ. ನಾನು ಆಗನೇ ಹೇಳಿದ್ದಲ್ಲ, ಕೋಳಿ ಪದಾರ್ಥಗಳಲ್ಲಿ ಒಳ್ಳೆ ಸೂಟ್ ಆಗ್ತದೆ ಅಂತ. ಈಗ ಸರ್ವ್ ಮಾಡ್ತೇನೆ. ಓಕೆ,
ನೆಯ್ ಪತ್ತಲ್ ಮತ್ತೆ ಚಿಕನ್ ಕರಿ ರೆಡಿ ಇಟ್ಟು ಎಸ್ ನೆಯ್ ಪತ್ತಲ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಎಸ್ ಥ್ಯಾಂಕ್ ಯು. ವೀಕ್ಷಕರೇ, ನನ್ನ ಕೈಲಿ ಬಿಸಿ ಬಿಸಿಯಾದಂತಹ ನೆಯ್ ಪತ್ತಲ್ ಕೇರಳ ಸ್ಪೆಷಲ್ ರೆಡಿ ಆಗಿದೆ. ಇದನ್ನು ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ನೆಯ್ ಪತ್ತಲ್ ತಯಾರಿಸುವ ವಿಧಾನ: ಮೊದಲಿಗೆ 2 ಕಪ್ ನೀರನ್ನು ಬಿಸಿ ಮಾಡಿಕೊಳ್ಳಿ. ಇನ್ನೊಂದೆಡೆ ಪತ್ರಿ ಪುಡಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಹೆಚ್ಚಿದ ಸಾಂಬಾರ್ ಈರುಳ್ಳಿ, ಸ್ವಲ್ಪ ಬಿಸಿ ನೀರು ಹಾಕಿ ಕಲಸಿ. ನಂತರ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಲಸಿ ನಾದಿಕೊಳ್ಳಿ. ಹಿಟ್ಟನ್ನು ಅರ್ಧ ಗಂಟೆಗಳ ಕಾಲ ನೆನೆಯಲು ಇಡಿ. ಆನಂತರ ಚಿಕ್ಕದಾಗಿ ದಪ್ಪನೆ ಲಟ್ಟಿಸಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿ ನೆಯ್ ಪತ್ತಲ್ ಚಿಕನ್ ಅಥವಾ ಫಿಶ್ ಗ್ರೇವಿಯೊಂದಿಗೆ ಸವಿಯಲು ಬಲು ರುಚಿ. ಎಸ್ ಮ್ಯಾಮ್, ಈಗ ಜ್ಯೂಸ್ ಕೂಡ ರೆಡಿ ಇದೆ ಆ್ಯಂಡ್ ನಮ್ಮ ನೆಯ್ ಪತ್ತಲ್ ಕೂಡ ರೆಡಿ ಇದೆ. ಸೊ ಫಸ್ಟಿಗೆ ನಾವು ಇದೇ ಟೇಸ್ಟ್ ನೋಡೋಣ, ಆಮೇಲೆ ಜ್ಯೂಸಿಗೆ ಹೋಗೋಣ. ಸೊ ದಟ್ ಕೂಲ್ನೆಸ್ ಹಾಗೆ ಇರಲಿ ಅಲ್ವಾ? ಎಸ್ ಮೇಡಮ್, ಟೇಸ್ಟ್ ಮಾಡಿ. ತುಂಬ ಹೆವಿ ಅಂತ ಅನ್ಸಲ್ಲ. ಹಾಗೇನೆ ತಿಂತಾ ಹೋದ್ರೆ 1, 2, 3 ಅಂತ ಇಲ್ಲ, ಅಟ್ಲೀಸ್ಟ್ ಒಂದು 5-6 ತಿಂತಾ ಹೋಗ್ಬೋದು. ನಾನು ತುಂಬ ಮಸಾಲಾಸ್ ಎಲ್ಲ ಆ್ಯಡ್ ಮಾಡಿಲ್ಲ. ಸಿಂಪಲ್ ಆಗಿ ತಯಾರು ಮಾಡ್ಕೊಳ್ಬಹುದಾದಂಥ ನೆಯ್ ಪತ್ತಲ್ ಸಖತ್ತಾಗಿ ಬಂದಿದೆ ಮ್ಯಾಮ್. ಆ್ಯಂಡ್ ಇದನ್ನು ಖಂಡಿತವಾಗ್ಲೂ ಟಿಫನ್ಗೂ ಟ್ರೈ ಮಾಡ್ಬೋದು, ಮತ್ತು ಸಂಜೆ ಸ್ನ್ಯಾಕ್ಸ್ ಆಗಿ ಟ್ರೈ ಮಾಡ್ಬೋದು, ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಚೆನ್ನಾಗಾಗಿದೆ. ಆ್ಯಂಡ್ ನೆಕ್ಸ್ಟು ನೀವು ಮಾಡಿದಂತಹ ಮಿಲ್ಕ್ ಶೇಕ್. ಸೊ ಇದಕ್ಕೆ ಆಲ್ಮೋಸ್ಟ್ ಬನಾನಾ ಎಲ್ಲ ಆ್ಯಡ್ ಮಾಡಿದ್ದೀರಾ ಅಲ್ವಾ? ಸ್ವೀಟ್ನೆಸ್ಸು ಎಲ್ಲ ಪರ್ಫೆಕ್ಟ್ ಆಗಿದೆ. ತುಂಬಾನೇ ಸ್ವೀಟ್ ಅಂತಾನೂ ಇಲ್ಲ, ಹದಾ ಸ್ವೀಟ್ ಆಗಿ. ಆ್ಯಂಡ್ ಈ ರೀತಿ ವಾಟರ್ ಮೆಲನ್ ಜ್ಯೂಸ್ ಯಾವಾಗ ಮಾಡ್ಕೋತೀವೋ ಇದಕ್ಕೆ ಫ್ರಿಡ್ಜಲ್ಲಿ ಇಡುವಂತಹ ಅಗತ್ಯನೇ ಇಲ್ಲ, ಬಿಕಾಸ್ ಅದರಷ್ಟಕ್ಕೆ ಇನ್ಹೆರಿಟೆಡ್ ಕೂಲ್ನೆಸ್ ಇರುತ್ತೆ. ಏನಾದ್ರೂ ಸ್ವಲ್ಪ ಸ್ಟ್ರೆಸ್ ಇದೆ ಆರಾಮ್ಸೆ ಅದು ಮಾಯ ಆಗುತ್ತೆ, ಕೂಲ್ ಆಗಿ. ಐಸ್ ಪೀಸ್ ಹಾಕ್ಬೋದು ಅದಕ್ಕೆ ಬೇಕಾದ್ರೆ. ಐಸ್ ಪೀಸ್ ಹಾಕಿದ್ರೆ ಇನ್ನೂ ಕೂಲ್ ಆಗುತ್ತೆ, ಬಟ್ ಅದಕ್ಕೆ ಅಗತ್ಯ ಇಲ್ಲ. ಇದೇ ಕೂಲ್ನೆಸ್ ಸಾಕಾಗುತ್ತೆ ಸದ್ಯಕ್ಕೆ. ತುಂಬಾ ಶೆಕೆ ಇದೆ, ಸ್ವಲ್ಪ ಐಸ್ ಹಾಕ್ಬೋದು ಅಲ್ವಾ? ಸೊ ಎರಡೂ ಅಷ್ಟೇ ಸಖತ್ತಾಗಿ ಬಂದಿದೆ, ಸೂಪರ್ಬ್ ಆಗಿ ಬಂದಿದೆ. ಎಸ್, ಸೊ ಇಲ್ಲಿವರೆಗೂ ಬಂದು 2 ಡಿಶ್ನ ಟ್ರೈ ಮಾಡಿಕೊಟ್ಟಿರೋದಕ್ಕೆ ನಿಮ್ಗೋಸ್ಕರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಥ್ಯಾಂಕ್ ಯು. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಹೀಗೇನೆ ನಮ್ಮ ಅಡುಗೆ ಮನೆಗೆ ಬರ್ತಾ ಇರಿ, ಹೊಸ ಹೊಸ ಅಡುಗೆನ ಹೇಳ್ಕೊಡ್ತಾ ಇರಿ. ಸೊ ಒಂದು ಮಿನಿ ಕೇರಳನ ಇಲ್ಲಿ ಕೂಡ ಸೃಷ್ಟಿ ಮಾಡೋಣ. ಸೊ ಕೇರಳದಲ್ಲಿ ಏನೆಲ್ಲ ಹೊಸ ಹೊಸ ಐಟಮ್ಸ್ ಇದೆ ಎಲ್ಲಾನು ಇಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಸೊ ಸಮ್ಮರ್ ಸೀಸನ್ಗೆ ಬೆಸ್ಟ್ ಆಗಿ ಸೂಟ್ ಆಗುವಂತಹ ಜ್ಯೂಸ್ ಅಂದ್ರೆ ವಾಟರ್ ಮೆಲನ್ ಜ್ಯೂಸ್. ಸೊ ವಾಟರ್ ಮೆಲನ್ ಜ್ಯೂಸ್ ಜೊತೆಗೆ ಬನಾನಾ ಕೂಡ ಆ್ಯಡ್ ಮಾಡ್ಕೋಬಹುದು ಅಂತ ಗೊತ್ತಾಯ್ತು. ಅದೇ ರೀತಿ ಕ್ಲಾಸಿಕ್ ಆಗಿ ಸೀದಾ ಹದವಾಗಿ ಏನಾದ್ರು ತಿನ್ಬೇಕು ಅಂತ ಆದ್ರೆ ಇಟ್ ಈಸ್ ನಥಿಂಗ್ ಬಟ್ ರೈಸ್ ಪೂರಿ ಅಂದ್ರೆ ನೆಯ್ ಪತ್ತಲ್ ರೆಡಿ ಆಗಿದೆ. ಇದನ್ನ ಮಾಡೋದು ಹೇಗಂತಲೂ ನೋಡ್ಕೊಂಡಿದ್ದೀರಾ, ಖಂಡಿತವಾಗ್ಲೂ ಟ್ರೈ ಮಾಡಿ. ಇದೇ ರೀತಿ ದಿನನಿತ್ಯ ಹೊಸ ರೆಸಿಪಿಗಾಗಿ, ಟೇಸ್ಟಿ ರೆಸಿಪಿಗಾಗಿ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.